ಹಾಗೆ ಸುಮ್ಮನೆ ಪ್ರೀತಿಸುವ ಬದುಕು ಬೇಟೆಯ ನೀತಿ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಹಿಂಸಾರತಿಯ ಮತ್ತು ಒಲವು ಹಿಸುಕುವ ಸಂಘಟನೆಗಳು ಹೆಚ್ಚುತ್ತಿರುವ ಈ ಕಾಲದಲ್ಲಿ ದೈವಿಕ ಪ್ರೀತಿ ಎನ್ನುವುದು ದುರ್ಬಿನ್ ಹಾಕಿ ಹುಡುಕಿದರೂ ಸಿಗುವುದಿಲ್ಲ. ಹಾಗಾದರೆ ಪ್ರೀತಿ ಯಾವ ಗಾಳಕ್ಕೆ ಬಿದ್ದಿದೆ ನೋಡುವ ಬನ್ನಿ. ಜಗತ್ತು ಇಂದು ಪ್ರೀತಿಗೆ ಬೆನ್ನು ಹಾಕಿದೆ. ಶೇಕಡಾವಾರು ಪ್ರೀತಿ ಇಂದು ಎಲ್ಲ ಕಡೆ ಕಾಣಿಸುತ್ತಿದೆ. ಹೆತ್ತವರ ಆಸ್ತಿ ಎಷ್ಟಿದೆ ಎನ್ನುವುದರ ಮೇಲೆ ಒಂದಷ್ಟು ಶೇಕಡ ಪ್ರೀತಿ. ದೇಶವನ್ನು ಪ್ರೀತಿಸಲು ಬೇರೆ ದೇಶದ ಉದ್ಯೋಗ ಹುಡುಕುವುದು, ಈ ದೇಶದ ವೆಚ್ಚದಲ್ಲಿ ಓದಿದ ಮರುದಿನವೇ ಬೇರೆ ದೇಶದ ಪೌರತ್ವಕ್ಕೆ ಪ್ರಯತ್ನಿಸುವುದು, ಹಿಂಸಾರತಿಯ ಪ್ರೀತಿ ಒಲವುಗಳ ಮಹಾಪೂರದಲ್ಲಿ ನಿಜವಾದ ಒಲವು ಬಂಧಗಳ ಸಂಬಂಧ ಪ್ರೀತಿ ಎಲ್ಲ ಕಡೆ ಕಳೆದು ಹೋಗಿದೆ. ಹಿಂದಿನ ಕಾಲದ ಕೂಡು ಕುಟುಂಬಗಳು ಇಂದು ಇಲ್ಲ ಸರಿ, ಆದರೆ ಅಂಥ ಕುಟುಂಬಗಳ ನಡುವೆ ಮಾನಸಿಕ ಸಂಬಂಧವೇ ಉಳಿಯದಿರುವ ಕಾಲ ನಮ್ಮ ಕಾಲಬುಡದಲ್ಲಿದೆ. ಲವ್ಗಿಂತ ಹೆಚ್ಚಾಗಿ ಹೆಣ್ಣು ಗಂಡುಗಳ ನಡುವೆ ಇಂದು ಡವ್ ದಂಡಯಾತ್ರೆ ನಡೆದಿದೆ. ಡವ್ವಲ್ಲೇ ಕಳಚಿಕೊಂಡರೆ ಸಾಕು ಎಂಬುವುದು ಒಂದು ವರ್ಗ. ಡವ್ ಹೆಚ್ಚಾಗಿ ಮಾಲ್ ಸುತ್ತಾಟ ಇರಲಿ, ಲವ್ ಹೆಚ್ಚಾಗಿ ಬಾಗಿ ಇಲ್ ಬದುಕು ಬೇಕಾ ಎಂಬವರ ಸಂಖ್ಯೆ ಇಂದು ಅಧಿಕರಿಸಿದೆ. ಲವ್ವಿ ಡವ್ವಿಗೆ ಜಾತಿ ಇಲ್ಲ, ಮದುವೆಗೆ ಜಾತಿ ಧರ್ಮ ಇದೆ. ಹಾಗೆಂದೊಡನೆ ಮದುವೆ ನಡೆಯುತ್ತಿಲ್ಲ ಎಂದಲ್ಲ, ಬೇಕಾದಷ್ಟು ನಡೆಯುತ್ತದೆ. ಅಲ್ಲೆಲ್ಲ ಪ್ರೀತಿಗಿಂತ ಲಾಭ ನಷ್ಟಗಳ ಲೆಕ್ಕಾಚಾರವೇ ಹೆಚ್ಚು. ವರದಕ್ಷಿಣೆ ಕೇಳುವುದು ಶಿಕ್ಷಾರ್ಹ ಅಪರಾಧ. ಆದರೆ ವರದಕ್ಷಿಣೆಯ ಪೂರ್ಣ ಹಣ ಬಂದಿಲ್ಲ ಎಂದು ಮದುವೆ ನಿಲ್ಲಿಸುವವರು ಈಗಲೂ ಇದ್ದಾರೆ. ನೆರೆಹೊರೆ ಎನ್ನುವುದು ಒಂದು ಕಾಲದಲ್ಲಿ ಒಂದು ಸೌಟು ಉಪ್ಪು ಕಡ, ಒಂದು ಕುರ್ತೆ ಹಾಲುತ್ತ, ಕಡೆಗೆ ಒಂದು ಬೆಂಕಿ ಕಡ್ಡಿತ ಎನ್ನುವವರೆಗೆ ಇತ್ತು. ಇಂದು ಅದೆಲ್ಲ ಇತಿಹಾಸ ಆಗಿದೆ ಎನ್ನಬಹುದು. ಧರ್ಮ ಎಂದರೆ ಬದುಕು, ಬದುಕಲು ಬಿಡು ಎನ್ನುವುದಾಗಿದೆ. ಪ್ರೀತಿ ಕರುಣೆ ಅಲ್ಲಿನ ಮುಖ್ಯ ಅಂಶ. ಈಗ ನೆರೆಹೊರೆಯವರನ್ನು ಬದುಕಲು ಬಿಡಲಾರೆ ಎನ್ನುವುದು. ಅದಕ್ಕೆ ಧರ್ಮಯುದ್ಧ, ಪ್ರೀತಿ ಕರುಣೆಗೆ ತಿಲಾಂಜಲಿ ಏನೇನೋ ನಡೆಯುವುದು ಈಗೆಲ್ಲ ಮಾಮೂಲಿ. ಆದರೆ ರಾಜಕೀಯದಿಂದ ಸಮಾಜದ ಪ್ರತಿಯೊಂದು ಹಂತದವರೆಗೆ ನಕಲಿ ನಗೆಗಳ ವಿನಿಮಯವು ನಕಲಿ ವಸ್ತುಗಳನ್ನು ಮೀರಿಸುವಂತೆ ಉತ್ಪತ್ತಿಯಾಗಿ ಸಮಗ್ರ ವಿತರಣೆಯಾಗುತ್ತಿದೆ. ಸುರ್ಪಸಖಿಯನ್ನು ಶೂರ್ಪನಖಿ ಮಾಡಿ ಮೊಲೆ ಮೂಗು ಕೊಯ್ದವರ ಸಂಸ್ಕೃತಿಯಲ್ಲಿ ಪ್ರೀತಿ ಹುಡುಕಬೇಕಾದ ಕಾಲವಿದು. ಕೊನೆಗೆ ಹೆಂಡತಿಗಾದರೂ ಸುಖವಿದೆಯೇ? ಸೀತೆಗೆ ಭೂಮಾತೆಯ ಗರ್ಭವೇ ಗತಿಯಾಯಿತು. ದ್ರೌಪದಿಗೆ ಅವಮಾನಗಳ ಹೊರೆಯಾಯಿತು. ದೇವರ ಹೆಂಡತಿಯ ವೀರರ ಹೆಂಡತಿಯ ಕಥೆಯೇ ಇಂತಾದರೆ ಜನಸಾಮಾನ್ಯರ ಪಾಡೇನು? ಸಮಾಜದಲ್ಲಿ ಈಗಲೂ ಪ್ರೀತಿ ಇದೆ ಎನ್ನುವುದು ಸುಳ್ಳಲ್ಲ. ಆದರೆ ಅದು ಎದೆಯಿಂದ ಉಕ್ಕಿ ಬರುವುದಿಲ್ಲ. ಕಣ್ಣಿನಿಂದ ಕಿಸೆ ಕೈಗಳವರೆಗೆ ಬಹುತೇಕ ಓಡಾಡುತ್ತಿರುತ್ತದೆ. ಇದರ ನಡುವೆಯೂ ಕೆಲವರು ಪ್ರೀತಿಗಾಗಿ ತಾಕೊಲೆ ಮಾಡಿಕೊಳ್ಳುತ್ತಾರೆ ಎನ್ನುವುದು ವಿಚಿತ್ರವಾದರೂ ಸತ್ಯ. ಈಗ ಪರಸ್ಪರ ಜನಪ್ರೀತಿಗಿಂತ ಮೊಬೈಲ್ ಪ್ರೀತಿ, ಪಿಜ್ಜಾ ಪ್ರೀತಿ, ಪ್ರತಿಸ್ಪರ್ಧೆಯ ಬೊಜ್ಜದೂಟದ ಪ್ರೀತಿಯಂತಾವು ಹೆಚ್ಚು ಉಕ್ಕಿ ಹರಿಯುತ್ತವೆ. ಹಾಗಾದರೆ ನಿಜವಾಗಿಯೂ ಪ್ರೀತಿ ಎಂದರೇನು? ಮುಖ್ಯವಾಗಿ ಪರಸ್ಪರ ಅವಲಂಬನೆಯ ಜೊತೆಗೆ ಪರಸ್ಪರರ ಕಷ್ಟ ಸುಖಕ್ಕೆ ಆಗುವುದು ಪ್ರೀತಿಯ ಪ್ರಮುಖ ಅಂಶವಾದರೂ, ಲಾಭ ನೋಡದೆ ಲಾಭ ಇಲ್ಲದಿದ್ದಾಗಲೂ ಒದಗುವುದು ಪ್ರೀತಿಯ ನೀತಿ ನಿಜಾಯಿತಿಯಾಗಿರುತ್ತದೆ. ಹಾಗೆ ಬದುಕುವವರು ಕೆಲವರು ಇದ್ದಾರೆ. ಆದ್ದರಿಂದಲೇ ಲೋಕದಲ್ಲಿ ಮಳೆ ಬೆಳೆ ಆಗುವುದು ಎನ್ನುವವರೂ ಇದ್ದಾರೆ. ಆದರೆ ಜನರಿಗೆ ಊಟ ಬೇಕು, ರೈತರು ಬೇಡ. ಪರಿಸರ ಪ್ರೀತಿ ಮಾತಿನಲ್ಲಿ ಇದೆಯೇ ಹೊರತು ಪರಿಸರ ಉಳಿಸುವುದರಲ್ಲಿ ಇಲ್ಲ. ಹೃದಯದ ಆಕಾರಕ್ಕೆ ಬಾಣ ಬಿಡಬಹುದು, ಹೃದಯಕ್ಕೆ ಬಾಣ ಬಿಡುವುದು ಕಷ್ಟ. ಹೃದಯ ಒಡೆದು ನೆತ್ತರು ಹರಿದರೆ ಎಲ್ಲವೂ ಡಮಾರ್. ಹೃದಯದ ಆಕಾರವನ್ನು ಕಲಾವಿದನೊಬ್ಬ ತನ್ನ ಕಲ್ಪನೆಯಂತೆ ಚಿತ್ರಿಸಿರುವುದು ಪ್ರೀತಿಯ ಗುರುತಾಗಿದೆ. ಅದು ಯುರೋಪಿನಿಂದ ಈಗ ಪ್ರಪಂಚದ ಭಾಷೆಯಾಗಿ ಬದಲಾಗಿದೆ. ಅದಕ್ಕೊಂದು ಬಾಣ ಬಿಟ್ಟರೆ ಅದು ಮಾರನ ಬಾಣವೂ ಆಗಬಹುದು. ಮಾರಜನಕನ 16,000 ಚಿಲ್ಲರೆಯ ಮಡದಿಯರ ವ್ಯವಹಾರವೂ ಆಗಬಹುದು. ಯಾವುದೇ ಜೀವಿಗಳು ಇರಲಿ, ದೇಹ ಸಂಬಂಧವು ತಮ್ಮ ವಂಶವನ್ನು ಬೆಳೆಸುವುದಕ್ಕಾಗಿ ಇರುವ ನಿಸರ್ಗ ನಿಯಮವಾಗಿದೆ. ಅದಕ್ಕೆ ಮುಖ್ಯವಾಗಿ ಬೇಕಾದುದು ಪ್ರೀತಿ. ಬಹುತೇಕ ಪ್ರಾಣಿ ಪಕ್ಷಿಗಳಲ್ಲಿ ಹೆಣ್ಣಿನ ಮನಸ್ಸನ್ನು ಗೆದ್ದುಕೊಡಲು ಗಂಡು ಸರ್ಕಸ್ ಮಾಡಬೇಕಾಗುತ್ತದೆ. ಮಾನವ ಜೀವಿ ಮತ್ತು ಅಂತ ಕೆಲವು ಮಾತ್ರ ಹೆಣ್ಣಿನ ಅತ್ಯಾಚಾರ ಮಾಡುತ್ತವೆ, ಬಲಾತ್ಕಾರ ಹೂಡುತ್ತವೆ. ಜೇಡ ಜಾತಿಗಳಲ್ಲಿ ಕೂಡಿದ ಬಳಿಕ ಗಂಡು ಓಡಿ ಹೋಗದಿದ್ದರೆ ಹೆಣ್ಣು ಅದನ್ನು ಹಿಡಿದು ತಿಂದು ಬಿಡುತ್ತದೆ. ಜೇನು ಸಂಗ್ರಹ ಕಡಿಮೆ ಇದ್ದಾಗ, ಸಂಗ್ರಹ ಕಷ್ಟವಿರುವಾಗ ಕೆಲಸಗಾರ ಜೇನುನೊಣಗಳು ಬರೇ ರಾಣಿಯ ಹಿಂದೆ ಸುತ್ತಾಡುವ ಗಂಡು ಜೇನುನೊಣಗಳನ್ನು ಸಾಯಿಸಿ ಬಿಸಾಡುತ್ತವೆ.
ಹೀಗೆ ಒಲವಿನ ನಡುವೆ ವಿಚಿತ್ರ ಕದನಗಳು, ಸೋಜಿಗದ ವದನಗಳು ಪ್ರೀತಿಯ ನಡುವೆ ಇದೆ. ಪ್ರೀತಿಯು ವಾತ್ಸಲ್ಯ ಸಂವೇದನೆಯಾಗಿದ್ದು, ಕಾಣದ ಮನಸ್ಸು ಅದರಲ್ಲಿ ತನ್ನ ಕರಾಮತ್ತು ತೋರಿಸುತ್ತದೆಯೇ ಹೊರತು ನಾವು ತಿಳಿದಿರುವಂತೆ ಹೃದಯವಲ್ಲ. ಇಲ್ಲಿ ಮನಸ್ಸು ಎನ್ನುವುದು ಮಿದುಳಿನ ಹಲವು ನರಜಾಲಗಳ ಸಂವೇದನೆಯಾಗಿ ನಮ್ಮಲ್ಲಿ ಭಾವತರಂಗಗಳನ್ನು ಎಬ್ಬಿಸುತ್ತವೆ. ಆ ಭಾವನೆಗಳು ಒಲವು, ನಿಲುವು ದೂಡಿ ಛಲವಾಗಿ ಕೂಡ ಹೊಮ್ಮಬಹುದು. ಹಿಂದಿನ ಗ್ರೀಕ್ ತತ್ವಜ್ಞಾನಿಗಳು ಪ್ರೀತಿಯನ್ನು 6 ಭಾಗಗಳಲ್ಲಿ ಗುರುತಿಸಿದ್ದಾರೆ. ಕೌಟುಂಬಿಕ ಪ್ರೀತಿ, ಗೆಳೆಯರ ಬಳಗದ ಪ್ರೀತಿ, ಇದರಲ್ಲಿ ಅಣ್ತಂಗಿ ಅಕ್ತಂಗಿಯರ ಪ್ರೀತಿಯೂ ಸೇರಿದೆ. ಪ್ರಣಯ ಪ್ರೀತಿ ಎನ್ನುವುದು ಕಲಿಸದೆ ವಂಶವಾಹಿಯಾಗಿ ಬರುವ ವಿದ್ಯೆಯಾಗಿದೆ. ಅದು ಸಮಾಜ ಒಪ್ಪಿತ, ಸಮಾಜ ಒಪ್ಪದ ಯಾವ ಬಗೆಯದಾದರೂ ಆಗಿರಬಹುದು. ಸ್ವಪ್ರೀತಿ, ತನ್ನನ್ನು ತಾನು ಪ್ರೀತಿಸುವುದು. ಇದು ಇದ್ದರೆ ಮಾತ್ರ ಒಬ್ಬನು ಇತರರನ್ನು ಪ್ರೀತಿಸಬಲ್ಲವನಾಗಿರುತ್ತಾನೆ. ಅತಿಥಿ ಪ್ರೀತಿ ಅಂದರೆ ಬಿದನೆರ್ ಆಗಿ ಬಂದವರನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದಾಗಿದೆ. ಇನ್ನು ದೈವಿಕ ಪ್ರೀತಿ, ಇದು ಅತಿಯಾದ ನಂಬಿಕೆಯನ್ನು ಆಧರಿಸಿ ದೇವರ ಬಗೆಗೂ ಇರಬಹುದು, ಪರಸ್ಪರರಲ್ಲಿಯೂ ಇರಬಹುದು. ಇವನ್ನೇ ಮತ್ತಷ್ಟು ಬಿಡಿಸಿದರೆ ಹಾಗೇ ಸುಮ್ಮನೆ ಪ್ರೀತಿ, ಬರೇ ಪ್ರೀತಿ, ಖಾಲಿ ಪ್ರೀತಿ, ಒಪ್ಪಂದದ ಪ್ರೀತಿ, ಅನಿವಾರ್ಯದ ಪ್ರೀತಿ, ಸೌಜನ್ಯದ ಪ್ರೀತಿ ಇತ್ಯಾದಿ ಇದೆ. ಪ್ರೀತಿಯು ಜೈವಿಕ ಕ್ರಿಯೆಯಾಗಿದ್ದು ಅದು ಮನದಾಳದಿಂದ ಎದ್ದು ಬರುತ್ತದೆ. ಒಲವು ಎಲ್ಲರಲ್ಲಿ ಇರಬಹುದು. ಅನುರಾಗವು ಸಂಗಾತಿಗಳ ನಡುವೆ ಮೊಳೆಯುತ್ತದೆ. ಮನುಷ್ಯರಲ್ಲಿ ಸಂಗಾತಿ ಪ್ರೀತಿಗೆ ಗಂಡಿನ ಟೆಸ್ಟೋಸ್ಟೆರೋನ್, ಹೆಣ್ಣಿನ ಈಸ್ಟ್ರೋಜನ್ ಮುಖ್ಯವಾಗಿ ಹಾಗೂ ಸೆರೋಟೋನಿನ್ ಮೊದಲಾದ ಸಹ ದೈಹಿಕ ಒಸರುಗಳ ಕ್ರಿಯೆ ಇರಬೇಕಾಗುತ್ತದೆ. ಪ್ರೀತಿ ಕಂಟಕರು ಮೊದಲಿನಿಂದಲೂ ಇದ್ದರು. ಈಗೆಲ್ಲ ಅನೈತಿಕ ಪೊಲೀಸ್ಗಿರಿ ಎಂಬ ಪ್ರೀತಿ ಕಂಟಕರ ಹೊಸ ಗುಂಪು ಕೂಡ ಅಲ್ಲಲ್ಲಿ ಓಡಾಡುತ್ತಿರುತ್ತದೆ. ಈಗಿನ ದೊಡ್ಡ ಸಮಸ್ಯೆ ಎಂದರೆ ಪ್ರೀತಿ ಬೇಟೆಗಾರರ ಪ್ರಮಾಣವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನವಿರು ಪ್ರೀತಿ ಎನ್ನುವುದು ಗಗನ ಕುಸುಮವಾಗುತ್ತಿದೆ. ಪ್ರೀತಿ ಇಲ್ಲದೆ ಯಾರು ಕೂಡ ಬದುಕಲು ಸಾಧ್ಯವಿಲ್ಲ. ಆದರೆ ಸುತ್ತಮುತ್ತ ಪ್ರೀತಿ ಇದ್ದರೂ ನಮಗದರಲ್ಲಿ ಎಷ್ಟು ಸಿಗುತ್ತದೆ ಎಂದು ಅರಸಿ ಸಮನಿಸಿಕೊಳ್ಳುವುದು ಇಂದಿನ ಬದುಕಿನ ಅನಿವಾರ್ಯವಿದೆ ಎನ್ನುತ್ತಾ ಹಾಗೇ ಸುಮ್ಮನೆ ಪ್ರೀತಿಸುವ ಬದುಕು ಬೇಟೆಯ ನೀತಿ ಇಂದಿನ ವಿಶೇಷ ಕಾರ್ಯಕ್ರಮದಿಂದ ಹೊರಬರುವ ಇದು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.